ಪುಂಜಲ್ಕಟ್ಟೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ 36ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯ ಪ್ರಯುಕ್ತ ಬಂಗ್ಲೆ ಮೈದಾನದಲ್ಲಿ ಜರುಗಿದ 12ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ 10 ಜೋಡಿ ವಧುವರು ಗೃಹಸ್ಥಾಶ್ರಮಕ್ಕೆ ಕಾಲಿರಿಸಿದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ 4ವರಿಗೆ ಸ್ವಸ್ತಿ ಸಿರಿ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಾಗೆಯೇ ಸಾಧಕರಿಗೆ ಸ್ವಸ್ತಿಕ್ ಸಂಭ್ರಮ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಉದ್ಯಮದಲ್ಲಿ ಶಶಿಕಿರಣ್ ಬೊಮ್ಮಸಂದ್ರ ಬೆಂಗಳೂರು, ಕಂಬಳದಲ್ಲಿ ಸತೀಶ್ ಶೆಟ್ಟಿ ಮತ್ತು ಜಗದೀಶ್ ಶೆಟ್ಟಿ, ಸಮಾಜ ಸೇವೆಯಲ್ಲಿ ಎಕೆ ಸುಂದರ್ ಸಾಲ್ಯಾನ್ ಬೆಂಗಳೂರು, ಸಾಂಸ್ಕೃತಿಕ ರಂಗದಲ್ಲಿ ಮೋಹನದಾಸ್ ಕೊಟ್ಟಾರಿ ಅವರಿಗೆ ಸ್ವಸ್ತಿ ಸಿರಿ ಪ್ರಶಸ್ತಿ, ಉದ್ಯಮ ಕ್ಷೇತ್ರದಲ್ಲಿ ಲಿಯೋ ಬಾಜಿಲ್ ಫೆರ್ನಾಂಡಿಸ್, ಸಾಂಸ್ಕೃತಿಕ ರಂಗದಲ್ಲಿ ಬ್ರಾಹ್ಮಿ ಮಯ್ಯ, ಕಲಾ ರಂಗದಲ್ಲಿ ಆರಾಧನಾ ಭಟ್ ನಿಡ್ಡೋಡಿ, ಅತ್ಯುತ್ತಮ ಯುವ ಸಂಘಟನೆಯಲ್ಲಿ ಸ್ವರ್ಣ ಸಂಜೀವಿನಿ ಮಡವು ಪಾಂಡವರ ಕಲ್ಲು, ಕ್ರೀಡಾ ಕ್ಷೇತ್ರದಲ್ಲಿ ಮಾನವಿ ಆಕಾಶ್ ಎಸ್, ಗಣೇಶ್ ಕೆಎಸ್ ಚಿಂತನ್, ಪ್ರಜ್ಞಾ ಅತ್ತಾಜೆ, ಸುಹಾಸ್ ಅತ್ತಾಜೆ ಅವರಿಗೆ ಸ್ವಸ್ತಿಕ್ ಸಂಭ್ರಮವನ್ನು ಪ್ರದಾನ ಮಾಡಿ ಪುರಸ್ಕರಿಸಲಾಯಿತು. ವಿವಾಹ ಕಾರ್ಯಕ್ರಮಕ್ಕೆ ಮುನ್ನ ಬಸವನಗುಡಿಯ ಶ್ರೀ ಬಸವೇಶ್ವರ ದೇವಸ್ಥಾನದ ವಠಾರದಿಂದ ನೂತನ ವಧುವರರನ್ನು ಜಾನಪದ ಕಲಾ ತಂಡಗಳ ಪ್ರದರ್ಶನದ ಮೂಲಕ ವೈಭವದ ದಿಬ್ಬಣ ಮೆರವಣಿಗೆಯಲ್ಲಿ ವಿವಾಹ ಮಂಟಪಕ್ಕೆ ಕರೆತರಲಾಯಿತು. ಹಲವಾರು ಗಣ್ಯರ ಸಮ್ಮುಖದಲ್ಲಿ ಪುಂಜಲ್ಕಟ್ಟೆ ಠಾಣೆಯ ಎಸ್ಐ ಸೌಮ್ಯ ಅವರು ಮೆರವಣಿಗೆಯನ್ನು ಉದ್ಘಾಟಿಸಿದರು. ಬಳಿಕ 11:30 ಶುಭ ಮುಹೂರ್ತದಲ್ಲಿ ಪುಂಜಲಕಟ್ಟೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮಾಜಿ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀಕೃಷ್ಣ ಭಟ್ ಗುರುವಾಯನ್ಕೆರೆ ಮತ್ತು ಅರ್ಚಕ ತಂಡ ನೂತನ ವಧುವರರಿಗೆ ಗೃಹಸ್ಥಾಶ್ರಮದ ದೀಕ್ಷೆಯನ್ನ ನೀಡಿದರು. ಶಾಂತಿ ಪುಷ್ಟಿ ತುಷ್ಟಿಷ್ಟಾಸ್ತು ಪುಣ್ಯಾಂ ಭವಂಗಲಾನಿ ಭವಂತು. ಕ್ಲಬ್ನ ಸ್ಥಾಪಕಾಧ್ಯಕ್ಷ ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ ಇದುವರೆಗೆ ನಡೆದ ಸಾಮೂಹಿಕ ವಿವಾಹಗಳಲ್ಲಿ ಒಟ್ಟು 486 ವಿವಾಹಗಳನ್ನು ನೆರವೇರಿಸಲಾಗಿದೆ. ಸಾಮೂಹಿಕ ವಿವಾಹಕ್ಕೆ ಒತ್ತು ನೀಡುವ ಕೆಲಸ ಸರ್ಕಾರದಿಂದ ಆಗಬೇಕು ಎಂದು ಹೇಳಿದರು. ನಾವು ಮನೆಯಲ್ಲಿ ಭಾರಿ ಆಡಂಬರ ಏನು ಇಲ್ಲದಿದ್ರು ಕೂಡ ಒಂದು 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ತೇವೆ. ಬಡವರು ರಾಜೇಶಣ್ಣ, ಏನು ಕುಡಿಲಿಕ್ಕೆ ಡಿನ್ನರ್ ಮಾಡೋಕ್ಕೆ ಏನು DJ ಮಾಡೋದು ಏನು ಅದ್ಭುತವಾಗಿ ಮಾಡ್ತಾ ಇದ್ದೀರಾ ತಾವು. ಅದನ್ನೆಲ್ಲ ನಿಲ್ಲಿಸಬೇಕು. ಆ ಆಡಂಬರದ ಮದುವೆಯನ್ನು ನಿಲ್ಲಿಸಬೇಕು. ಬಡವರ ಮದುವೆಯನ್ನು ಸಾಮೂಹಿಕ ವಿವಾಹ ಮುಖಾಂತರ ಮಾಡಿ ಅವರಿಗೆ ದೊಡ್ಡ ಗೌರವವನ್ನು ಕೊಡಬೇಕು. ಅವರ ಹಣವನ್ನು ಉಳಿತಾಯ ಮಾಡಬೇಕಂತ ಇರಾದನೆ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ 50,000 ರೂಪಾಯಿ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಅವರು ಮಾತನಾಡಿ ವಿವಾಹ ಸಂಭ್ರಮವನ್ನ ಉದ್ಘಾಟಿಸಿ ನೂತನ ವಧುವರರಿಗೆ ಶುಭ ಹಾರೈಸಿ ಸಾಮೂಹಿಕ ವಿವಾಹದಂತೆ ಈ ಪುಣ್ಯ ಕಾರ್ಯಕ್ಕೆ ಎಲ್ಲರ ಸಹಕಾರದ ಅಗತ್ಯವಿದೆ. ಸಪ್ತಪದಿಯಡಿ ಸರ್ಕಾರವು ಸಾಮೂಹಿಕ ವಿವಾಹದ ಸಂಕಲ್ಪವನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಇದಕ್ಕೂ ಎಲ್ಲರೂ ಸಹಕರಿಸುವಂತೆ ಕೋರಿದ್ರು. ಬಂಟ್ವಾಳಗೆ ರಾಜಕೀಯ ಪ್ರವೇಶದ ಬೊಕ್ಕ ನಿರಂತರವಾದ ಪ್ರತಿ ವರ್ಷ ಈ ಕಾರ್ಯಕ್ರಮ ಪಾಲ್ಗೊಂಡು ತುಂಗಪರ್ಣ ಪಂಡಿತ ವರ್ಷ ಬಂದ್ಬಿರಾರು ಹೆಂಗ ಸಾಕಾಡಿ ಸದ್ಯ ಉಂತಾವ ಏನ್ ಮನ್ಪುನಿ ಈ ಒಂದು ಕಾರ್ಯಕ್ರಮ ಉಂಟು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ ಕತ್ತಲ್ಸರ್ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ನಮ್ಮ ಸಂಸ್ಕಾರ ಭಾಷಣಕ್ಕೆ ಸೀಮಿತವಾಗದೆ ಅನುಕರಣೆಗೆ ಬರಬೇಕು. ತುಳು ಸಾಹಿತ್ಯ ಅಕಾಡೆಮಿಯಿಂದ ತುಳು ಸಂಘಟನೆ ಯುವ ಬಾಲ ಪ್ರತಿಭೆಯನ್ನ ಗುರುತಿಸಿ ಸನ್ಮಾನಿಸಲು ಯೋಚಿಸಿದೆ ಎಂದರು. 10 ಜೋಡಿ ಮದಿಮೆಯ ಮದಿಮಲೆಯಂತೂರಗ ಆನಿದ ಕಾಲದ ತುಳುವ ನೆಲದ ಮದಿಮೆ ನೆನಪಾಪು. ಸಾಮೂಹಿಕ ಮದಿಮೆ ಪದ್ಧತಿ ಇತ್ತಿನವು ತುಳುವ ನೆಲಟ ಮಾತ್ರ ಒಜ್ಜಿ ಇಲ್ಲಲ ಮದಿಮೆ ಆಪುಣಂಡ ಅವು ಕೂಡು ಕುಟುಂಬದ ಮದಿಮೆ ತಮ್ಮಲೆ ಆದಿತ್ಯನಾಯೇ ಕುಟುಂಬದ ಯಜಮಾನ ಆದಿತ್ಯನಾಯೇ ಕುಟುಂಬದ ಏರೆಗೆ ಪುರ ಮದಿಮೆ ಆವುಡ ಒಂಜಿ ದೊಂಪದಡಿಟ್ಟು ಆ ಕುಟುಂಬದ ಮಾತ ಜವಣಿರೆ ಪೊಂಜನ ಕುಲು. ಅತಿಥಿಯಾಗಿದ್ದ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಕ್ಷಿಣ ಕನ್ನಡ ಜಿಲ್ಲಾ ನಿರ್ದೇಶಕ ಸತೀಶ್ ಶೆಟ್ಟಿ, ಉದ್ಯಮಿ ಹರೀಂದ್ರ ಪೈ, ಬಂಟ್ವಾಳ
ಎಆರ್ಟಿಒ ಚರಣ್ ಕೆ, ವಾಮದ ಪದವು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಹರಿಪ್ರಸಾದ್ ಶೆಟ್ಟಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯೆ ಮಲ್ಲಿಕಾ ಶೆಟ್ಟಿ, ಪಿಲಾತಬೆಟ್ಟು ಸಹಕಾರಿ ಸೇವಾ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಉಡುಪ ಶುಭ ಹಾರೈಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.